ಕಾರಿನಿಂದ ಬರೋಬ್ಬರಿ 2 ಲಕ್ಷ ರೂಪಾಯಿ ಹಣವನ್ನ ದೋಚಿದ ಘಟನೆ ಕಾರ್ಕಳ ತಾಲೂಕು ಕಾಬೆಟ್ನಲ್ಲಿ ನಡೆದಿದೆ. ಮಾಲಿನಿ ಎಂಬುವರು ಕಾರ್ಕಳದ ಸಿಂಡಿಕೇಟ್ ಬ್ಯಾಂಕ್ನಿಂದ 2 ಲಕ್ಷ ರೂಪಾಯಿ ಡ್ರಾ ಮಾಡಿದ್ದು ಕಾರ್ನಲ್ಲಿ ಇಟ್ಟಿದ್ರು. ಕಾಬೆಟ್ಟು ರೇಷನ್ ಅಂಗಡಿಯ ಬಳಿ ಓಮಿನಿ ಕಾರನ್ನ ನಿಲ್ಲಿಸಿ ದಿನಸಿ ವಸ್ತುಗಳನ್ನ ಖರೀದಿಸ್ತಾ ಇದ್ರು. ಬ್ಯಾಂಕ್ನಿಂದ ಹಿಂಬಾಲಿಸಿಕೊಂಡು ಬಂದಿದ್ದಂತಹ ದುಷ್ಕರ್ಮಿಗಳು ಕಾರ್ನಲ್ಲಿದ್ದಂತಹ ಹಣವನ್ನ ದೋಚಿ ಬಿಳಿ ಅಪಾಚಿ ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ. ಬೈಕ್ ಅನ್ನ ಹಿಂಬಾಲಿಸಿದ್ರು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಶ್ರೀದೇವಿ ಶಿಲ್ಪಕಲಾ ಕೇಂದ್ರದಲ್ಲಿ ರೈಟರ್ ಆಗಿ ಇರುವಂತಹ ಮಾಲಿನಿ ಸಂಬಳವನ್ನ ನೀಡಲು ಹಣ ಡ್ರಾ ಮಾಡಿಕೊಂಡು ಬಂದಿದ್ರು. ಕಾರ್ಕಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.